ಈ ದೇಶದಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೆದಿದೆ. ಒರಿಸ್ಸಾದಲ್ಲಿ 3 ರೈಲುಗಳು ಒಟ್ಟಿಗೆ ಅಪಘಾತ ಆಗಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿರಲಿಲ್ಲ. ನಮ್ಮೆಲ್ಲರಿಗೂ ದುಃಖ ಆಗಿದೆ. ಕರ್ನಾಟಕದಿಂದ ಹೋದಂತ ಟ್ರೈನ್ ಕೂಡ ಈ ಅಪಘಾತದಲ್ಲಿ ಸೇರ್ಕೊಂಡಿದೆ. ಆದ್ರೆ ಯಾರ ಪ್ರಾಣಕ್ಕೂ ಹಾನಿಯಾಗಿಲ್ಲ ಅನ್ನುವಂಥದ್ದನ್ನ ಕರ್ನಾಟಕದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆದ್ರೆ ದೇಶದಲ್ಲಿ ಒಟ್ಟು 260ಕ್ಕಿಂತಲೂ ಹೆಚ್ಚು ಜನ ಪ್ರಾಣವನ್ನ ತೆತ್ತಿದ್ದಾರೆ. ಬಾಕಿದು ಕೂಡ ಇವತ್ತು ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಒಂದ್ಸರಿ ಇವಾಕ್ಯುಯೇಷನ್ ಆದ ಮೇಲೆ ಗೊತ್ತಾಗುತ್ತೆ. ಇದರ ಬಗ್ಗೆ ತನಿಖೆ ನಡಿಬೇಕು, ಸಮಗ್ರವಾದಂತ ತನಿಖೆ ನಡಿಬೇಕು. ಇದರ ಹಿಂದಿರುವಂತ ಕಾರಣ ಏನು? ತಾಂತ್ರಿಕ ದೋಷ ಕಾರಣನೋ, ತಾಂತ್ರಿಕವಾಗಿ ವೈಫಲ್ಯ ಆಗಿರುವಂತದ್ದು ಕಾರಣನೋ, ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿಯ ಬಹುದೊಡ್ಡ ದುರಂತ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನುವಂತ ಆಗ್ರಹ ಇದೆ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಇದರ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿದೆ. ಸತ್ಯ ಹೊರಬರುತ್ತೆ. ಆದ್ರೆ ಎಲ್ಲ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳುವಂತ ಕೆಲಸ ಕೂಡ ನಮ್ಮೆಲ್ಲ ಮಂತ್ರಿಗಳಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಅದಕ್ಕಾಗಿ ಈ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಅದೇ ಆಶ್ಚರ್ಯ. 2 ಟ್ರೈನ್ಗಳು ಒಂದು ಗೂಡ್ಸಿತ್ತು, ಅದರಲ್ಲಿ ಯಾರಿಗೂ ಪ್ರಾಣಹಾನಿ ಆಗುವಂತ ಪರಿಸ್ಥಿತಿ ಪ್ರಶ್ನೆ ಇರಲಿಲ್ಲ. ಆದ್ರೆ ಇನ್ನೊಂದು ಟ್ರೈನ್ ಹೋಗಿ ಹೇಗೆ ಅದಕ್ಕೆ ಡಿಕ್ಕಿ ಹೊಡೆಯಿತು, ಇದೇ ಆಶ್ಚರ್ಯಕರ ಸಂಗತಿ. ಯಾಕೆ ಮಾಹಿತಿ ಸಿಕ್ಕಿಲ್ಲ, ಎಲ್ಲಿ ಫೇಲ್ಯೂರ್ ಆಯ್ತು? ಸಹಜವಾಗಿ ಅವರಿಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಆದ್ರೆ ಎಲ್ಲಿ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನ ಈಗ ತನಿಖೆ ಆಗುವಂತ ಅಗತ್ಯ ಇದೆ.